ಕನ್ನಡ ಸಿನಿ ಪ್ರೇಕ್ಷಕರಿಗೆ ಇವತ್ತು ಒಂದು ರೀತಿಯ ಹಬ್ಬ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಬಿಡುಗಡೆ ಆಗಿರೋದು 6 ಸಿನಿಮಾಗಳು. ಆ 6 ಸಿನಿಮಾಗಳಲ್ಲಿ ದೃಶ್ಯ 2 ತುಂಬಾನೇ ದೊಡ್ಡ ಮಟ್ಟದಲ್ಲಿ ಜನಕ್ಕೆ ಚಿರಪರಿಚಿತವಾದ ಹೆಸರು. ಆ ದೃಶ್ಯ 2 ಬಿಟ್ರೆ ಜಗನ್ನಾಥ ದಾಸರು, ಕನ್ಸಿಲಿಯಂ, ಬ್ರೇಕ್ ಫೇಲ್ಯೂರ್, ಮಡ್ಡಿ, 2020 ಗೋಪಿಕೆಯರು, ಈ ಇಷ್ಟು ಚಲನಚಿತ್ರಗಳು ಇವತ್ತು ಬಿಡುಗಡೆ ಆಗಿದ್ರು ಕೂಡ ನಾವು ಅಂದ್ರೆ ನಮ್ಮ ಟೀಮ್ ಅಥವಾ ನಾನು ನೋಡೋಕ್ಕಾಗಿದ್ದು ಆ ದೃಶ್ಯ 2 ಸಿನಿಮಾವನ್ನು ಮಾತ್ರ. ಹಾಗಾಗಿ ಸ್ನೇಹಿತರೆ, ಆ ಸಿನಿಮಾದ ಬಗ್ಗೆ ನನ್ನ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋಕೆ ನಿಮ್ಮ ಎದುರುಗಡೆ ಬಂದಿದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುರಾವ್ ವೇಲ್ಕೋಟಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮತ್ತೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡೋದು, ಹೇಗೆಲ್ಲ ಪ್ರೋತ್ಸಾಹಿಸ್ಬೋದು ಹಾಗೆಲ್ಲ ಪ್ರೋತ್ಸಾಹಿಸಿ ಒಳ್ಳೊಳ್ಳೆ ಕಮೆಂಟನ್ನು ಹಾಕ್ತಾ ಇದ್ದೀರಾ. ನಿಜವಾಗ್ಲೂ ತುಂಬ ನಾನು ಋಣಿಯಾಗಿರ್ತೀನಿ. ಯಾಕಂದರೆ ನಾವೇನಾದರೂ ಒಂದು ವಿಚಾರ ಹೇಳಿದಾಗ ಅದು ಹಾಗೆ ಎಲ್ಲರಿಗೂ ತಲುಪಿ ಅವ್ರ ಅಭಿಪ್ರಾಯ ಅದೇ ಇದ್ದು ನಮಗೆ ಅದು ವಾಪಸ್ ಗೊತ್ತಾದಾಗ ನಿಜವಾಗ್ಲೂ ನಮಗೆ ಸಂತೋಷ ಆಗುತ್ತೆ. ಸೊ ಬನ್ನಿ, ಹಾಗಾದರೆ ಈಗ ದೃಶ್ಯ 2 ಸಿನಿಮಾ ಹೇಗಿದೆ ಅಂತ ನಾನು ಹೇಳ್ತೀನಿ. ದೃಶ್ಯ ಸಿನಿಮಾ ಅಂತ ಬಂದಿತ್ತು, ಅಂದರೆ ದೃಶ್ಯ 1, ಚಾಪ್ಟರ್ 1 ಈ ಥರ ಅದೇನು ಬಂದಿರಲಿಲ್ಲ. ರವಿಚಂದ್ರನ್ ಅವರು ತುಂಬಾ ವರ್ಷಗಳ ನಂತರ ಇಂಡಿಪೆಂಡೆಂಟ್ ಹೀರೋ ಆಗಿ, ಅಂದರೆ ಅವ್ರು ಯಾವಾಗಲೂ ಇಂಡಿಪೆಂಡೆಂಟೇನೆ, ಅಂದರೆ ಪೋಷಕ ಪಾತ್ರಗಳನ್ನು ಹೊರತಾಗಿ ಹೀರೋ ಆಗಿ ಕಾಣಿಸ್ಕೊಂಡಿದ್ದು ತುಂಬಾನೇ ಖುಷಿ ಕೊಟ್ಟಿತ್ತು. ಜೊತೆಲಿ ಆ ಸಿನಿಮಾದ ಕತೆ ಅಷ್ಟು ಸಕಲಾಗಿತ್ತು. ಅಂದರೆ ಯಾರು ಸಿನಿಮಾಗೆ ಹೋದ್ರೂ ಕೂಡ ರವಿ ಸರ್ದು ಪರ್ಫಾರ್ಮೆನ್ಸು ಮತ್ತೆ ಇಡೀ ಕತೆ, ಆ ಕತೆ ಹೋಗೋ ಓಟ, ಮತ್ತೆ ಅದರಲ್ಲಿ ಇದಂತ ಅಚ್ಯುತ್ ಕುಮಾರ್ ಅವ್ರ ಪಾತ್ರ, ಹೀಗೆ ಎಲ್ಲರೂ ಕೂಡ ತುಂಬಾನೇ ಅದ್ಭುತವಾಗಿ ಅಭಿನಯಿಸಿದ ನವ್ಯ ನಾಯರು, ಹೀಗೆ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಅದು ಜನರ ಹೃದಯವನ್ನ ಗೆದ್ದಿತ್ತು. ಅದಾದ ಒಂದಷ್ಟು ದಿನಗಳ ನಂತರ ಅಥವಾ ಒಂದಷ್ಟು ವರ್ಷಗಳ ನಂತರ ಆ ದೃಶ್ಯ ಅಂತ ಒಂದು ಸಿನಿಮಾ ಬಂತು. ನಾನು ಯಾವ ಲೆವೆಲ್ಗೆ ಯಾವಾಗ ತಲೆ ಕೆಡಿಸ್ಕೊಂಡಿದ್ದೆ ಅಂದ್ರೆ ದೃಶ್ಯ 2 ಇದೇ ಇರ್ಬೋದು ಅಂತ, ಅಂದ್ರೆ ಆ ದೃಶ್ಯವನ್ನ ಈ ದೃಶ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಆದ್ರೆ ಇವಾಗ ಗೊತ್ತಾಯ್ತು ಈ ದೃಶ್ಯ ಆ ದೃಶ್ಯಕ್ಕೂ ಸಂಬಂಧ ಇರ್ಲಿಲ್ಲ ಅಂತ. ಅಂದ್ರೆ ದೃಶ್ಯ ಮತ್ತು ದೃಶ್ಯ 2 ಈ 2 ಸಿನಿಮಾಗಳು ಮಾತ್ರ ಲಿಂಕ್ಡ್ ಇದೆ. ಈ ಮಧ್ಯ ತೆರೆ ಕಂಡಂತಹ ಆ ದೃಶ್ಯ ಅದೃಶ್ಯವಾಗಿದೆ ಅಂತ. ಸೊ ಏನಾಗಿದೆ, ಈ ಸಿನಿಮಾ ನಿಮಗೆ ಒಂದು ಬ್ಯಾಕ್ ಡ್ರಾಪ್ ಇಂದ ಶುರು ಆಗುತ್ತೆ. ದೃಶ್ಯ ಸಿನಿಮಾ ನೋಡಿದವ್ರಿಗೆ ಎಲ್ಲರಿಗೂ ಗೊತ್ತು, ಅಲ್ಲಿ ಒಂದು ಕೊಲೆ ಆಗಿರುತ್ತೆ. ಒಬ್ಬ ತುಂಟ ಹುಡುಗ, ಲೋಫರ್ ಹುಡುಗ, ತುಂಟ ಅಂದ್ರೆ ತಪ್ಪಾಗುತ್ತೆ, ಒಬ್ಬ ಲೋಫರ್ ಹುಡುಗ ಒಂದು ಹೆಣ್ಣಿನ ಬದುಕಲ್ಲಿ ಆಟಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಅವನ ಕೊಲೆ ಆಗುತ್ತೆ ಅಚಾನಕ್ ಆಗಿ. ಅದೊಂಥರ ಆತ್ಮರಕ್ಷಣೆಗಾದಂಥ ಕೊಲೆ ಅಂತ ಅನ್ಕೋಬಹುದು ನೀವು. ಅದನ್ನ ತಂದೆ, ಆ ಕುಟುಂಬದ ಜವಾಬ್ದಾರಿ ತಗೊಂಡಿದ್ದವನು ನಿಭಾಯಿಸಿ ಹೇಗೋ ಒಂದು ಕುಟುಂಬನ ತಪ್ಪಿಸ್ಕೊಂಡು ಆ ಶಿಕ್ಷೆಗಳಿಂದ, ಆ ಒಂದು ಅಪಾದನೆಗಳಿಂದ, ಅಪರಾಧದಿಂದ ಆಚೆ ಬಂದಿರ್ತಾನೆ. ಅದಾದ್ಮೇಲೆ ಆ ತಂದೆ ತಾಯಿಗಳು ಪೋಸ್ ಕೊಟ್ಕೊಂಡು ಎಲ್ಲೋ ರಿಟೈರ್ಡ್ ಏನೋ ಕೆಲಸ ಎಲ್ಲ ಬಿಟ್ಟುಬಿಟ್ಟು ನಾವು ಈ ದೇಶನ ಜಗತ್ತನ್ನ ಬಿಟ್ಟು ಹೋಗ್ತಿದ್ದೀವಿ ಅನ್ನೋ ರೇಂಜಿಗೆ ಲಾಸ್ಟಿಗೆ ಟೈಮ್ ಹೋಗ್ಬಿಡ್ತಾರೆ. ಅಷ್ಟು ಮುಗಿಬೇಕಿತ್ತು ತಾನೆ. ಮತ್ತೆ ಬಂದವ್ರು ವಾಪಸ್. ಸೊ ಅದರಿಂದ ವಾಪಸ್ ಬಂದು ಏನೇನು ಕಿತಾಪತಿ ಮಾಡ್ತಾರೆ. ರವಿಚಂದ್ರನ್ ಅವ್ರ ಪಾತ್ರ, ಅಂದ್ರೆ ರಾಜೇಂದ್ರ ಪೊನ್ನಪ್ಪನ ಪಾತ್ರ ಅಗೇನ್ ತನ್ನ ಕುಟುಂಬಕ್ಕೋಸ್ಕರ ಕೊಲೆ ತಾನು ಮಾಡಿದ್ದೀನಿ ಅಂತ ಒಪ್ಕೊಂಡು ಅಥವಾ ಅದನ್ನ ತನ್ನ ತಲೆ ಮೇಲೆ ಹಾಕೊಂಡು ಇಡೀ ಕುಟುಂಬನ ರಕ್ಷಣೆ ಮಾಡ್ಲಿಕ್ಕೆ ಹೋಗಿ ಏನಾಗ್ತಾರೆ ಲಾಸ್ಟಲ್ಲಿ ಅನ್ನೋದು ದೃಶ್ಯ 2 ಸಿನಿಮಾದ ಒಂದು ಹೂರಣ. ಈ ಸಿನಿಮಾನ ನಾನು ಇತ್ತೀಚೆಗೆ ಅಮೆಝಾನ್ ಪ್ರೈಮಲ್ಲಿ ತೆಲುಗು ವರ್ಷನ್ ನಾನು ನೋಡಿದ್ದೆ ಈಗಾಗಲೇ. ಆದರೆ ನಮ್ಮ ಕನ್ನಡದಲ್ಲಿ ನಮ್ಮ ರವಿಚಂದ್ರನ್ ಸರ್ ಅವ್ರಿಗೋಸ್ಕರ ಈ ಸಿನಿಮಾ ನೋಡಬೇಕು ಅಂತೇಳಿ ಮತ್ತೆ ಹೋಗಿ ಇಡೀ ಸಿನಿಮಾನ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಸಿನಿಮಾದ ಬಗ್ಗೆ ಎಲ್ರಿಗೂ ಆಲ್ಮೋಸ್ಟ್ ತುಂಬ ಗೊತ್ತಾಗೋಗಿದೆ. ಏನಂದರೆ ಈ ಸಿನಿಮಾ ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾ. ನಿಮ್ಗೆ ಒಂದು ಕುತೂಹಲವನ್ನು ಕ್ಷಣಕ್ಕೂ ಈಗ ತಡಿ ಏನಾಗುತ್ತೆ ನೋಡೋಣ ಅಂತ. ಆಮೇಲೆ ಸಿನಿಮಾ ಥಿಯೇಟರ್ ಒಳಗಡೆ ಕೂತಾಗ ನಾವೊಂದಷ್ಟು ಜಾಣರಾಗ್ಬಿಡ್ತೀವಿ. ನಮ್ಮೊಳಗಡೆ ಇರೋಂಥ ಒಬ್ಬ ಡಿಟೆಕ್ಟಿವ್ ಆಚೆ ಬಂದ್ಬಿಡ್ತಾನೆ. ಇದಾಗ್ಬೋದಾ, ಅದಾಗ್ಬೋದಾ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಂಗೆ ಅಂದರೆ ನಿಮಗೆ ಈ ಸಿನಿಮಾ ತುಂಬ ಇನ್ವಾಲ್ವ್ಮೆಂಟ್ ಮಾಡಿಸ್ಕೊಳುತ್ತೆ ಪ್ರೇಕ್ಷಕನನ್ನ. ಸಿನಿಮಾ ಆವಾಗಲೇ ಗೆಲ್ಲೋದು. ನಮ್ಮನ್ನು ನಾವು ತೆರೆ ಮೇಲೆ ನೋಡ್ಕೋತೀವಿ ಅಥವಾ ನಾವೇ ಡೈರೆಕ್ಟರ್ಗಿನ್ನ ಜಾಣರಾಗಕ್ಕೆ ಹೋಗ್ತೀವಿ, ಕಥೆಗಾರರಿಗಿನ್ನ ಜಾಣರಾಗಕ್ಕೆ ಹೋಗ್ತೀವಿ. ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಅಯ್ಯೋ ಹಂಗೆ ಮಾಡಿಬಿಟ್ರು, ಏನೇನೆಲ್ಲ ಒದ್ದಾಟಗಳು. ಅಷ್ಟು ಚೆನ್ನಾಗಿ ಈ ಸಿನಿಮಾ ನಿಮ್ಮನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಕೂರಿಸ್ಕೊಳುತ್ತೆ. BGM ಸಖತ್ತಾಗಿದೆ. ಇನ್ನು ಪಿ ವಾಸು ಅವರು ಇಂಥ ಸಿನಿಮಾಗಳಿಗೆ ಹೇಳಿ ಮಾಡಿಸಿದಂಥ ನಿರ್ದೇಶಕರು, ಅವರು ಗ್ರೇಟೆಸ್ಟ್ ಅಷ್ಟೇ, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಇನ್ನೆಲ್ಲ ಉಳಿದಂಥ ತಾರಾಗಣ. ಅದರಲ್ಲೂ ನಿಮಗೆ ಒಂದು ಈ ಥರ ಸಸ್ಪೆನ್ಸು, ಥ್ರಿಲ್ಲರು ಈ ರೀತಿ ಬೇರೆನೇ ಝೋನರಲ್ಲಿರುವಾಗ ಮೈಂಡ್ಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಾಗುತ್ತೆ. ಸಾಧು ಕೋಕಿಲ ಸರ್ ಆ ಒಂದು ಜವಾಬ್ದಾರಿನ ಹೆಗಲ ಮೇಲೆ ಹೊತ್ಕೊಂಡಂಗೆ ಕಾಣಿಸುತ್ತೆ. ಯಾಕಂದರೆ ಅವ್ರ ಕಾಮಿಡಿಗಳು ನಿಜವಾಗ್ಲೂ ಇದರಲ್ಲಿ ತುಂಬ ಫ್ರೆಶ್ ಮತ್ತು ಚೆನ್ನಾಗಿದೆ. ಫಸ್ಟ್ ಹಾಫ್ ಅಲ್ಲಿ ಆದಷ್ಟು ಅವ್ರು ಕ್ಯಾರಿ ಮಾಡ್ತಾರೆ. ಇನ್ನು ಸೆಕೆಂಡ್ ಹಾಫ್ ಅಂತೂ ನಿಮಗೆ ಹೋಗೋದು ಗೊತ್ತೇ ಆಗಲ್ಲ. ಫಸ್ಟ್ ಹಾಫ್ ಆದರೂ ನಿಮಗೆ ಒಂದು ಸ್ವಲ್ಪ ಓಕೆ ಲೆವೆಲಲ್ಲಿ ಅಂದರೆ ಸ್ಪೀಡ್ ಇದೆ. ಇನ್ನು ಸೆಕೆಂಡ್ ಹಾಫಲ್ಲಿ ಆ ಟ್ವಿಸ್ಟು ಈ ಟ್ವಿಸ್ಟು ಅದಂತೂ ಇದು, ಅವ್ರು ಬಂದರು ಇವ್ರು ಬಂದರು ಅದು ಮಾಡ್ತಾರೆ. ಇಷ್ಟು ಬ್ಯುಸಿ ಪಡಿಸುತ್ತೆ ಸಿನಿಮಾ ಅಂದರೆ ನಿಮಗೆ ಸೆಕೆಂಡ್ ಹಾಫಲ್ಲಿ ನಾನು ಸಿನಿಮಾ ನೋಡಿದೇ ಗೊತ್ತಾಗಲ್ಲ. ಸೊ ಇಂಥ ಒಂದು ಒಳ್ಳೆ ಸಿನಿಮಾ ಕರ್ನಾಟಕದ ಜನ
ಪ್ರತಿಯೊಬ್ಬರೂ ನಿಮ್ಮ ಕುಟುಂಬದ ಜೊತೆ, ನಿಮ್ಮ ಸ್ನೇಹಿತರ ಜೊತೆ ಮತ್ತೆ ಮತ್ತೆ ಹೋಗಿ ಸಿನಿಮಾಗಳನ್ನು ನೋಡಿ. ಯಾಕಂದರೆ ಇಂಥ ಸಿನಿಮಾಗಳು ಗೆದ್ದರೆ, ಒಳ್ಳೆ ಸಿನಿಮಾಗಳು ಗೆದ್ದರೆ ಮತ್ತೆ ಒಳ್ಳೆ ಸಿನಿಮಾ ಮಾಡ್ತಾರೆ ಜನ. ಹಾಗಾಗಿ ಒಂದು ಒಳ್ಳೆ ಕಂಟೆಂಟ್ ಇದೆ, ಇದರಲ್ಲಿ ಒಂದು ಬುದ್ಧಿಶಕ್ತಿ ತಿಳ್ಕೊಳ್ಬೇಕಾಗಿರುವಂಥ ಒಂದು ವಿಚಾರ ಇದೆ. ಅಂದರೆ ಆ ರೀತಿ ಯಾರು ಮಾಡಿ ಅಂತಲ್ಲ. ಆಮೇಲೆ ನಾವು ರಿವ್ಯೂ ವಿಡಿಯೋ ಹಿಡ್ಕೊಬಿಟ್ಟು ನಮ್ಮನ್ನು ಆಮೇಲೆ ಯಾರು ಮಾಡ್ಬಿಟ್ಟಿಲ್ಲ. ಅಂದರೆ ಒಂದು ಕ್ಯೂರಿಯಾಸಿಟಿ ಇರುವಂಥ ಒಂದು ವಿಚಾರ ಇದೆ ಅಂತ ಹೇಳಕ್ಕೆ ಬಂದೆ. ಸೊ ಆ ರೀತಿ ಒಂದು ಸಬ್ಜೆಕ್ಟು ಎಲ್ಲರಿಗೂ ಕುತೂಹಲಕಾರಿಯಾಗಿ, ಅಂದರೆ ಒಂದು ಕತೆ ಓದಂಗೆ ಆಗುತ್ತೆ. ಹಳೆ ಕಾಲದಲ್ಲಿ ಕತೆ ಕಾದಂಬರಿಗಳನ್ನು, ಪತ್ತೆದಾರಿ ಕಾದಂಬರಿಗಳನ್ನು ಓದೋ ಹವ್ಯಾಸ ಇದ್ದವ್ರಿಗೆ ಇಂಥ ಸಿನಿಮಾದ ಫ್ಲೇವರ್ ಗೊತ್ತಿರುತ್ತೆ. ನಾನು ಆ ಅರ್ಥದಲ್ಲಿ ಹೇಳಿದ್ದು. ಸೊ ಹಾಗಾಗಿ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಈ ಸಿನಿಮಾ ನೋಡಿ. ಜೊತೆಗೆ ನಮ್ಮ ಚಾನಲ್ ವಿಡಿಯೋಗಳು, ಇತ್ತೀಚೆಗೆ ಮಾಡಿದಂಥ ಹಲವಾರು ವಿಡಿಯೋಗಳು ಬ್ಲಾಕ್ ಬಸ್ಟರ್ ಆಗಿ 30-40 ವ್ಯೂಸ್ ಮಾತ್ರ ಕಾಣ್ತಾ ಇದೆ. ಹಂಗಾಗೋದು ಬೇಡ, ಇನ್ನೂ ಜಾಸ್ತಿ ಜನ ನೋಡಿ ನಮ್ಮನ್ನು ಹರಿಸಿ. ಧನ್ಯವಾದಗಳು.